ಉದಯವರೇ ಈಗ ತಾವು ಹೇಳಿದ್ರಿ 75% ರೈತರು ಬಿಟ್ಟುಕೊಡ್ಲಿಕ್ಕೆ ರೆಡಿ ಇದ್ದಾರೆ ಅಂತ. ಅಂದ್ರೆ ಅದು ಮಾತುಕತೆಯ ಮೇಲೆ ಸರ್ಕಾರದಿಂದ ಮಾಹಿತಿ ಸಿಕ್ಕಿತ್ತಾ ಅಥವಾ ಈಗಲೂ 25% ಜನರಿಗೆ ಮಾತ್ರ ಸರ್ಕಾರ ಬಿಡ್ಲಿಕ್ಕೆ ರೆಡಿ ಇಲ್ವಾ ಅಂತ? ಯಾವ ಇಲ್ಲ ನೋಡಿ, ಈಗ ಏನಾಗಿದೆ ಅಂತ ಹೇಳಿದ್ರೆ ನಾನು ಕ್ಲಿಯರ್ ಮಾಡ್ತೇನೆ. ಮಾಹಿತಿ ನೋಡಿ, ಮೊನ್ನೆ ಕುಮಾರಸ್ವಾಮಿ ಅವರು ಹೋಗಿ ಪ್ರತಿಭಟನೆ ಮಾಡಿದ್ರು, ಜನರ ಪರವಾಗಿ ಕುಮಾರಸ್ವಾಮಿ ಪ್ರತಿಭಟನೆ ಮಾಡಿದ್ರು. ಅವರು ಮಾಜಿ ಮುಖ್ಯಮಂತ್ರಿಗಳನ್ನೇ ಮಾಡಿದ್ರು. ಅದಕ್ಕೆ ನಮ್ಮ ಬಿಜೆಪಿಯ ರಾಜ್ಯಾಧ್ಯಕ್ಷರು ಮತ್ತೆ ನಮ್ಮ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಅಶೋಕ್ ರವರು ಕೂಡ ಅದಕ್ಕೆ ಸಾಥ್ ಕೊಟ್ರು. ಸರಿ, ಸಾಥ್ ಕೊಟ್ಟಾಗ ಏನ್ ಮಾಡಿದ್ರು, ಮುಖ್ಯಮಂತ್ರಿಗೆ ಅರಿವಾಯ್ತು ಇದು ಬಿಡುದಿಲ್ಲ ಇವರು, ಇದು ಎಲ್ಲಿಗೋ ನಮ್ಮ ಜನರಿಗೆ ಇದು ತೊಂದರೆ ಆಗ್ತವ ಅನ್ನೋ ನಿಟ್ಟಿನಲ್ಲಿ ಆ ವಿಚಾರಕ್ಕೆ ಅವರು ಮತ್ತೆ ಅದಕ್ಕೆ ತೆರೆ ಹಿಡಿದ್ರು. ಅದು ಹಾಗೆ ನಿಂತು ಆನಂತರ ನೋಡಿ ಈಗ ನಮ್ಮ ಮೇನ್ ಮುಖ್ಯ ವಿಚಾರ ಮಾತಾಡ್ಲಿಕ್ಕೆ ಇರೋದು ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡೆಯುವಂತ ಈ ಒಂದು ಭ್ರಷ್ಟಾಚಾರದ ಆಡಳಿತ. ಒಂದು ಇನ್ನೊಂದು, ಈಗ ಇಷ್ಟೆಲ್ಲ ಗೊಂದಲ ಇರುವಾಗ ನನ್ನ ಮನಸ್ಸಲ್ಲಿ ಏನು ರಾಷ್ಟ್ರಪತಿ ಆಡಳಿತ ಬರ್ತದ ಅನ್ನುವ ಒಂದು ಇದು ಕೂಡ ನನಗೆ ಅನುಮಾನ ಇದೆ. ಯಾಕಂತಂದ್ರೆ ನೋಡಿ ಇವತ್ತು ನೋಡಿ ನೀಟ್ ಎಕ್ಸಾಮ್ಗೆ ದೇಶದಲ್ಲಿ ನಮ್ಮ ದೇಶದ ಇತಿಹಾಸದಲ್ಲಿ ನೀಟ್ ಬಂದಾಗಿದ್ದ ಯಾವ ರೀತಿಯ ಗೊಂದಲಗಳು ಆಗಿದೆಯಾ? ಸರಿ, ಗೊಂದಲ ಆಗಿಲ್ಲ. ಮೊನ್ನೆ ಗೊಂದಲ ಆಯ್ತು, ಅದು ಗೊಂದಲ ಆಗಿದ್ದು ನಾವು ಸಹ ತಪ್ಪು ಅಂತ ನಾವು ಹೇಳ್ತೇವೆ, ಅದನ್ನ ನಾವು ಸರಿ ಅಂತ ನಾವು ರಾಜೀನಾಮೆ ಕೊಟ್ಟಿದ್ದಾರೆ. ಅದರಲ್ಲಿ ರಾಜೀನಾಮೆ ಕೂಡ ಯಾರೋ ರಾಜೀನಾಮೆ ಒತ್ತಾಯ ಮಾಡಿದ್ರು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ. ಸ್ವಲ್ಪ ಅದಕ್ಕೆ ಎಚ್ಚರ ಇರಲಿಲ್ವಾ? ಎಚ್ಚರ ಆಯ್ತು, ಬಿಡಿ. ರಾಹುಲ್ ಗಾಂಧಿ ಮೊನ್ನೆ ತಾನೇ ಪೊಲೀಸ್ ಇಲಾಖೆಯಿಂದ ಒಂದು ಎಕ್ಸಾಮ್ ಆಯ್ತು. ಅದು ಏನಾಯ್ತು ಎಲ್ರಿಗೂ ಕೂಡ ಅದು ಗೊತ್ತಾಗಿದೆ. ಅದನ್ನ ಒಂದು ಸಣ್ಣ ಒಂದು ನಮ್ಮ ರಾಜ್ಯಕ್ಕೆ, ನಾವು ದೇಶದ ಬಗ್ಗೆ ಮಾತಾಡೋದು ಬೇಡ, ಸಣ್ಣ ರಾಜ್ಯದ ಒಂದು ಸಮಸ್ಯೆಯನ್ನ ಈಗಿನ ಗೃಹ ಮಂತ್ರಿ ಆಗಿರ್ತಕ್ಕಂಥ ಖರ್ಗೆ ಅವರಿಗೆ ನಮ್ಮ ಒಂದು ಚೂರಾದ್ರೂ ಅವರು ಅದರ ಬಗ್ಗೆ ಗಮನ ಹರಿಸ್ಲಿಕ್ಕೆ ಆಯ್ತಾ? ಅದನ್ನ ಸರಿ ಮಾಡ್ಲಿಕ್ಕೆ ಆಯ್ತಾ? ಅದಲ್ಲದೆ ಇವತ್ತು ಆಡಳಿತ ವ್ಯವಸ್ಥೆ ಯಾವ ರೀತಿ ಕುಸಿತಿದೆ ಅಂತ ನೋಡಿ ನೀವು. ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವು ಉದಾಹರಣೆ ಕೊಡ್ತೇವೆ ಯಾವ ರೀತಿಯ ಇಲ್ಲಿಯ ಒಂದು ಆಡಳಿತ ವ್ಯವಸ್ಥೆಗಳು ಯಾವ. ಈಗ ತಾವು ಹೇಳಿದ್ರಿ ಪೊಲೀಸ್ ಇಲಾಖೆ ಬೇರೆ ಏನೋ ಆಯೋಗದಿಂದ ನಡೆದ ಪರೀಕ್ಷೆಯಲ್ಲೂ ಕೂಡ ಆಗಿದೆ. ಆದ್ರೆ ಈಗ ಕಾಂಗ್ರೆಸ್ ಇರಬಹುದು, ಕಾಂಗ್ರೆಸ್ ಜನತಾ ಪಾರ್ಟಿ ಇರಬಹುದು, ಪ್ರಧಾನ ಅವರ ರಾಜೀನಾಮೆಯನ್ನ ಕೇಳಿತು. ಆದ್ರೆ ಇವತ್ತು ಈ ಒಂದು ಪೊಲೀಸ್ ಇಲಾಖೆಯಲ್ಲಿ ನಡೆದಂತ ಅನುಮಾನಾಸ್ಪದ ವಿಚಾರಗಳಿಗೆ, ಪರೀಕ್ಷೆಗಳಿಗೆ ಯಾರು ರಾಜೀನಾಮೆ ಕೊಡುವಂತ ಅದೀಗ ನೀವು ಮಾಡ್ತಾ ಇದ್ದೀರಾ? ಪಕ್ಷದಿಂದ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದೀರಾ? ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ನೋಡಿ, ನಮ್ಮ ಪಕ್ಷದ ನಾಯಕರು ಕಾದು ನೋಡುವ ಒಂದು ಕಾದು ನೋಡ್ತಾ ಇದ್ದಾರೆ. ಕಾದು ನೋಡ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಒಂದು ಆಡಳಿತ ಮಾಡ್ಲಿಕ್ಕೆ ಡಿ ಕೆ ಶಿವಕುಮಾರ್ ಹೊಸದಾಗಿ ಮುಖ್ಯಮಂತ್ರಿ ಆಗಿದ್ದಾರೆ. ಖರ್ಗೆ ಅವರು ಇವತ್ತು ಗೃಹ ಸಚಿವರಾಗಿದ್ದಾರೆ. ನೋಡ ಇವರೆಲ್ಲ ಏನೇನು ಮಾಡ್ತಾರೆ, ರಾಜ್ಯದ ಯಾವ ಕಾಳಜಿ ಗಮನಿಸ್ತಾ ಇದ್ದಾರೆ. ನಿಜವಾಗ್ಲೂ ನೋಡಿದ್ರೆ ಈ ಮಾತಿಗೆ ಕಾರ್ಯನಿರ್ವಹಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಲ್ಲ ಸರ್, ಈ ಮಾತಿಗೆ ಏನು ಇವರು ಅವಕಾಶ ಕೊಡ್ತಾರೆ ಅಂತ ಹೇಳಿ ನೋಡಿ, ಅದಕ್ಕೆ ನಾನು ಇವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಸರ್. ಯಾಕಂದ್ರೆ ದಯವಿಟ್ಟು ಎಲ್ಲವೂ ಸರಿಯಲ್ಲಿ ನಡೀತಾ ಇದೆ ನೋಡಿ. ಇವರು ಇದ್ರ ಯಾವುದು ಪೊಲೀಸ್ ಹೇಳಿದ್ರು ನೋಡಿ, ಅದರಲ್ಲಿ ನಡೆದದ್ದು ವಿಷಯ ಇಷ್ಟೇ ಸರ್. OMR ಶೀಟ್ ಮತ್ತು ಇದು ಏನು ಪ್ರಶ್ನೆ ಪತ್ರಿಕೆ ಸಂಖ್ಯೆ ಏನಿದೆ ನೋಡಿ, ಅದು ಹೊಂದಿಕೆ ಆಗಬೇಕು ಅಂತ ಹೇಳಿ ಭಾವಿಸಿ ಉಂಟಾದಂತಹ ಒಂದು ಗೊಂದಲ. ಅದಕ್ಕೆ ನಾವು ಏನು ಹಾಕ್ಬೇಕಾದ ಅಂತೇಳಿ ಒಂದು ಎಂತ ಹೇಳ್ತಾರೆ, ಸರಣಿ ಸಂಖ್ಯೆಗಳು ಹೊಂದಿಕೆ ಆಗಬೇಕಾಗಿಲ್ಲ, ಅಭ್ಯರ್ಥಿಗಳು ಸರಿಯಾದ ಆವೃತ್ತಿ ಮತ್ತು ಸರಣಿ ಕೋಡ್ಗಳನ್ನು ಮಾತ್ರ ನಮೂದಿಸಬೇಕಾಗುತ್ತದೆ. ಇದು ನಾನು ಯಾಕೆ ಹೇಳಿದೆ ಹೇಳಿದ್ರೆ, ನಮ್ಮ ಇಲ್ಲಿನ ಒಬ್ಬರು ಸರ್, ನಾನು ಈ ಸ್ಟೇಟ್ಮೆಂಟ್ ಅನ್ನು ಯಾಕೆ ನಾನು ಓದಿ ಹೇಳಿದೆ ಅಂದ್ರೆ, ದ ಸೇಮ್ ಸ್ಟೇಟ್ಮೆಂಟ್ ವಾಸ್ ಸೆಡ್ ಬೈ ದಿ ಎಕ್ಸಾಮಿನೇಷನ್ ಅಥಾರಿಟಿ. ಅಲ್ಲಿ 20 ಮಕ್ಕಳು ಸೂಸೈಡ್ ಮಾಡ್ಕೊಂಡಿದ್ದಾರೆ ಸರ್, ಅರ್ಥ ಮಾಡ್ಕೊಳ್ಬೇಕು.
ಅರ್ಥ ಮಾಡ್ಕೊಳ್ಬೇಕು ಅದನ್ನು. ನೋಡಿ ಈ ವಿಚಾರದಲ್ಲಿ ನಡೆದದ್ದು ಕೇವಲ ಇಲ್ಲ ಸರ್, ದಯವಿಟ್ಟು ಸರ್ ಹೀಗೆ ಮಾತಾಡಿದ್ರೆ ಆಗುದಿಲ್ಲ ಸರ್, ಜನರಿಗೆ ಅರ್ಥ ಆಗುದಿಲ್ಲ ಸರ್. ನಿಮಗೆ ವಿಚಾರ ಮಾತಾಡಿದ್ರೆ ಆಗಲ್ಲ ಸರ್, ನೀವು ಮಾತ್ರ ಮಾತಾಡಿಕೊಂಡು ಹೋಗಿ ನಮ್ಮ ಜಸ್ಟಿಫಿಕೇಶನ್ ಇಲ್ಲ ಅಂತ ಹೇಳಿದ್ರೆ ಅರ್ಥ ಇಲ್ವಾ ಸರ್? ಆಡಳಿತದ ವೈಫಲ್ಯ ಈ ಟೆಕ್ನಿಕ್ ಇನ್ನು ನಡೆಯಲ್ಲ ಸರ್, ಜನರು ನೋಡ್ತಿದ್ದಾರೆ. ಈ ಟೆಕ್ನಿಕ್ ಇನ್ನು ನಡೆಯಲ್ಲ, ಆಗಲ್ಲ ಸರ್, ಈ ಟೆಕ್ನಿಕ್ ಆಗಲ್ಲ ಸರ್, ಈ ಟೆಕ್ನಿಕ್ ಆಗಲ್ಲ ಸರ್. ರಾಜ್ಯದಲ್ಲಿ 2 ಲಕ್ಷ ಯೋಜನೆಗಳನ್ನು ಜಾರಿ ಮಾಡ್ತಾ ಇಲ್ಲ, ಗ್ಯಾರಂಟಿಯಲ್ಲಿ ಕಾಲಹರಣ ಮಾಡ್ತಾ ಇದ್ದೀರಿ. ನನ್ನ ಮಾತು ಹೇಳ್ತೀನಿ ಸರ್, ನನ್ನ ಮಾತು ಹೇಳ್ತೀನಿ ಸರ್. ನಾನು ಒಂದು ಅಲ್ಲ, ಇನ್ನು ಬೇಕಿದ್ರೆ 1 ನಿಮಿಷ ಕೊಡ್ತೀನಿ ಸರ್, ಎಷ್ಟು ಬೇಕಾದ್ರೂ ಚೀರಾಡ್ಲಿ ಇವರು, ನನಗೆ ಮಾತಾಡ್ಲಿಕ್ಕೆ ಬಿಡ್ಬೇಕು ನೀವು. ನಾನೊಂದು ಪ್ರಶ್ನೆ ಕೇಳ್ತೀನಿ ಸರ್. ಈಗ ಉದಯ್ ಅವರೇ, ಮಧು ಅವರೇ, ನನಗೆ 1 ನಿಮಿಷ ಅವರಿಗೆ ಮಾತಾಡಿ ಸರ್. ಇದೀಗ ಶಿಕ್ಷಣ ಒಂದು ಪೊಲೀಸ್ ಇಲಾಖೆ ಇರ್ಬೋದು, ಅದಕ್ಕಿಂತ ಮುಂಚೆ ಆಗಿರ್ಬೋದು, ಸಣ್ಣ ಪುಟ್ಟ ವಿಚಾರಗಳು, ಅಕ್ರಮಗಳು ಆಗಿದೆ. ಆದ್ರೆ ಈಗ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಲಾಠಿ ಚಾರ್ಜ್ ಯಾಕೆ ಆಯ್ತು ವಿಚಾರ ಒಂದು ಹೇಳ್ತೇನೆ. ಅದೇ ರೀತಿ ನೀಟಿದ್ದಾಗುವಾಗ ಜಂತರ್ ಮಂತರ್ ಲಾಠಿ ಚಾರ್ಜ್ ಆಯ್ತು, ಬಹಳಷ್ಟು ಪ್ರಶ್ನೆಯನ್ನು ಕಾಂಗ್ರೆಸ್ ಕೇಳಿತು, ಬೇರೆ ಬೇರೆ ಪಕ್ಷಗಳು ಕೇಳಿದ್ರು, ಜನತಾ ಪಾರ್ಟಿ ಕೇಳಿತು, ಯಾರು ಕಾಕ್ರೋಚ್ನವರೆಲ್ಲ ಕೇಳಿದ್ರು ಸರ್. ಇವತ್ತು ಖರ್ಗೆ ಅವರನ್ನು ಪ್ರಶ್ನಿಸ್ತಾ ಇದ್ದಾರೆ ಜನ. ಹಾಗಾಗಿ ಯಾವ ರೀತಿಯಾದ ಆದದ್ದು ತಾವು ಯಾವ ರೀತಿ ಲೋಪ ನಾನು ಏನು ಆಗಿತ್ತು ಅಂತ ಹೇಳಿ ನಾನು ಓದಿ ಹೇಳಿದೆ, ಇದೇ ಲೋಪ, ಬೇರೆ ಏನು ನಡೆದಿಲ್ಲ. ಒಂದು ವಿಚಾರ ಹೇಳಿ, ಅದಕ್ಕೆ ಮತ್ತೆ ಮಾಧವ್ ಅವರು ಈಗ ಏನಾಯ್ತು ಅಂತ ಹೇಳಿದ್ರೆ, ಈ ವಿಚಾರ ನಡೆದ ಮೇಲೆ ಇದು ರಾಜ್ಯಾದ್ಯಂತ 2 ಲಕ್ಷ ಮಕ್ಕಳು ಎಕ್ಸಾಮಿನೇಷನ್ಗೆ ಕೂತಿದ್ದಾರೆ ಸರ್. ಒಂದು ನಂಬರ್ 1 74,000 ಪೋಸ್ಟ್ಗಳಿಗೆ ಇದು ಎಕ್ಸಾಮಿನೇಷನ್ ನಡೆದಿದೆ. ರಾಜ್ಯದ ಹಲವಾರು ಸೆಂಟರ್ಗಳಲ್ಲಿ ಎಕ್ಸಾಮಿನೇಷನ್ಗಳನ್ನು ಮಾಡಿದ್ದಾರೆ. ವಿಜಯನಗರದ ಒಂದು ಸೆಂಟರ್ನಲ್ಲಿ ಈ ತರದ ಒಂದು ಘಟನೆ ನಡೆದದ್ದು. ಆದರೆ ಈ ತರದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನು ನಡೆದಿದೆ ಹುಡುಗರ ಮಧ್ಯೆ, ಇಂತಹದ್ದು ಗದಗದಲ್ಲಿ, ಬಾಗಲಕೋಟು, ಹುಬ್ಳಿ ಸೆಂಟರ್ ಅಲ್ಲಿ, ಬೇರೆ ಬೇರೆ ಕಡೆಗಳಲ್ಲಿ ಇದು ನಡೆದಿದೆ ಸರ್. ಆದ್ರೆ ಅಲ್ಲಿಯ ಹುಡುಗರಿಗೆ, ಅಲ್ಲಿನ ಏನು ಇನ್ವಿಜಿಲೇಟರ್ಸ್ ಅಥವಾ ಎಕ್ಸಾಮಿನೇಷನ್ ಯಾರು ಕಂಡಕ್ಟ್ ಮಾಡ್ತಾರೆ ನೋಡಿ, ಅವರು ಸಮರ್ಪಕವಾಗಿ ಅವರಿಗೆ ಹೇಳಿದ್ರು, ಅವರಿಗೆ ಅರ್ಥ ಆಯ್ತು ಸರ್, ಅವರು ಬರ್ದ್ರು ಸರ್. ಈಗ ತೊಂದರೆ ಆಗಿರುವಂತದ್ದು ಕೇವಲ 125 ಮಕ್ಕಳಿಗೆ, ಅದು ಎಲ್ಲಿಯ ವಿಜಯನಗರದ ಆ ಸೆಂಟರ್ ನಲ್ಲಿ ಎಕ್ಸಾಮಿನೇಷನ್ ಕೂತಿದ್ದವರು 1,453 ಮಕ್ಕಳು ಅಲ್ಲಿ ಎಕ್ಸಾಮಿನೇಷನ್ ಕೂತಿದ್ದಾರೆ ಸರ್. ಅಲ್ಲಿ ಒಂದು ಲೋಪ ನಡೆದಿದೆ ಅಲ್ಲಿ. ಅದು ಏನಂತ ಹೇಳಿದ್ರೆ 10ವರೆಗೆ ಇವರು ಕೊಡಬೇಕಾದ ಪೇಪರ್ 11 ಗಂಟೆಗೆ ಕೊಟ್ರಂತೆ. ಸೋರಿಕೆಯ ಸಂದೇಹ ಅಲ್ಲ ಸರ್, ಅದು ಏನೋ ಒಂದು ಕೆಲವೊಂದೊಂದು ಕಡೆಯಲ್ಲಿ ಮಿಸ್ ಮ್ಯಾನೇಜ್ಮೆಂಟ್ ನಡೀತದೆ ಸರ್. ಒಂದು ಏನು ನಡೆಯುವಾಗ ಅರಗಜ್ಞಾನಿಂದ ಮತ್ತೆ ಬೊಮ್ಮೆಯವರು ಇನ್ವಾಲ್ವ್ ಇದ್ರಲ್ಲ, ಅದು ಬರ್ತಾನೆ ನಿಮ್ಮ. ಸೊ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಅದಾದ ಮೇಲೆ ಅವರು ಎಂತ ಮಿಸ್ ಆಯ್ತು ನಂದು. ಅಲ್ಲ, ಗೃಹ ಸಚಿವರು ಏನ್ ಹೇಳ್ತಾ ಇದ್ದಾರೆ ಈ ವಿಚಾರವಾಗಿ ಬೇರೆ ಎಲ್ಲ ಕಡೆಗಳಲ್ಲಿ ಎಕ್ಸಾಮಿನೇಷನ್ ನಡೆದಿದೆ. ಓಕೆ, ಈಗ ಇದರಲ್ಲಿ ತೊಂದರೆ ಆಗಿರೋದು ಕೇವಲ 125 ಮಕ್ಕಳಿಗೆ ಮಾತ್ರ. ಅದು ಅವರೀಗ ಇದು ರೀ ಎಕ್ಸಾಮಿನೇಷನ್ ಕೇಳ್ತಾರೆ. ಯಾಕಂತ ಹೇಳಿದ್ರೆ, ಇವರು ಆ ಒಂದು ಹೊತ್ತಿನಲ್ಲಿ ಏನೋ ಒಂದು ಜೋಶ್ನಲ್ಲಿ ಒಳಗೆ ಹೋದವರು ನಾವು ಎಕ್ಸಾಮ್ ಬರುದಿಲ್ಲ ಅಂತ ಹೇಳಿ ಹೊರಗಡೆ ಬಂದ್ರು. ಆಯ್ತಾ, ಹೊರಗಡೆ ಬಂದ ಮೇಲೆ ಈ ಹೊರಗೆ ಬಂದ ಹುಡುಗರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಒಳಗಡೆ ಬೇರೆ ಯಾರು 1,000 ಮಕ್ಕಳು ಕೂತಿದ್ದಾರೆ, ಅವರಿಗೂ ನಾವು ಬರೀಲಿಕ್ಕೆ ಬಿಡಲ್ಲ ಅಂತ ಹೇಳಿ ಏಕಾಏಕಿ ಮುತ್ತಿಗೆ ಹಾಕ್ಲಿಕ್ಕೆ ಪ್ರಯತ್ನ ಪಟ್ಟರು. ಆ ಸಂದರ್ಭದಲ್ಲಿ ಬೇರೆಯವರ ಬರೆಯುವವರಿಗೆ ನಾವು ತೊಂದರೆ ಕೊಡಬಾರ್ದಲ್ಲ ಸರ್. ಕೇವಲ ಆ ಉದ್ದೇಶದಿಂದ ಪೊಲೀಸ್ ಅವರಲ್ಲಿ ಲಾಠಿ ಚಾರ್ಜ್ ಮಾಡಿದ್ದಲ್ಲದೆ ಬೇರೆ ಏನು ದುರುದ್ದೇಶದಿಂದ ಅವರಿಗೆ ಸಾಧಾರಣ ಮಟ್ಟಿಗೆ ತುಂಬಾ ಹೊತ್ತು ಅವರಿಗೆ ಸಮಾಧಾನದಲ್ಲಿ ಹೇಳಿದ್ರು. ಇನ್ನೊಂದು ನೋಡಿ, ಕೆಲವೊಂದೊಂದು ಕಡೆ ಅನಾನುಕೂಲ ಹೇಗೆ ನಡೆದಿದೆ ಅಂತ ಹೇಳಿದ್ರೆ, ಎಕ್ಸಾಮಿನೇಷನ್ ಸೆಂಟರ್ಗೆ ಕೆಲವೊಂದು ಹುಡುಗರಿಗೆ ಬರ್ಲಿಕ್ಕೆ ಸಕಲೇಶ್ಪುರ ಭಾಗದ ಕೆಲವು ಹುಡುಗರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಪ್ರಕೃತಿ ವಿಕೋಪ ನಡೆದು ಟ್ರೈನ್ ಎಲ್ಲ ಡಿಲೇ ಆಯ್ತು, ಅವರಿಗೆ ಎಕ್ಸಾಮಿನೇಷನ್ ಬರ್ಲಿಕ್ಕೆ ಆಗ್ಲಿಲ್ಲ. ಸೊ ಅದರ ಬಗ್ಗೆ ಸರ್ಕಾರ ಚಿಂತನೆ ನಡೆಸ್ತಾ ಇದೆ, ಅವರಿಗೆ ಹೇಗೆ ಮಾಡುದು ಅಂತ ನೋಡಿ. ಒಂದು ವೇಳೆ ಇದರಲ್ಲಿ ಏನೋ ಒಂದು ಲೋಪ ನಡೆದಿದ್ರೆ ಇವರಿಗೆ ಎಕ್ಸಾಮ್ ಬರ್ದು ಬರ್ಬೋದಿತ್ತಲ್ಲ, ಮತ್ತೆ ಬೇಕಿದ್ರೆ ಏನಾದ್ರು ಪ್ರೊಟೆಸ್ಟ್ ಮಾಡುದ ಏನಾದ್ರು ಮಾಡ್ಬೋದಿತ್ತು. ನಮ್ಗೆ ಯಾರಾದ್ರೂ ಮಿನಿಸ್ಟರ್ ಸಿಗುದಿಲ್ಲ ಅಂತ ಹೇಳಿ ಆಗಿದ್ರೆ ಏನಿಲ್ಲ, ಎಲ್ಲರೂ ಅವೈಲೇಬಲ್ ಇದ್ದಾರೆ. ಅನವಶ್ಯಕವಾದ ಗೊಂದಲ. ನಿಮ್ಮ ಜೊತೆ ಮಾತಾಡಿ. ಇದೀಗ ಕೇಂದ್ರದಲ್ಲಿ ನೀಟ್ ಮಾಡಿದಾಗ ಅಲ್ಲಿ ಲಾಠಿ ಚಾರ್ಜ್ ಅದೆಲ್ಲ ಆಗ್ತದೆ. ಈಗ ರಾಜ್ಯದಲ್ಲಿ ಈ ಬಗ್ಗೆ ಕೇಂದ್ರದಲ್ಲಿ ಆದಾಗ ಪ್ರಿಯಾಂಕಾ ಖರ್ಗೆ ಅವರು ಬಹಳಷ್ಟು ಟೀಕಾ ಪ್ರಹಾರಗಳನ್ನ ಮಾಡಿದ್ರು, ಪ್ರಧಾನ ರಾಜೀನಾಮೆಗೆ ಆಗ್ರಹಿಸಿದ್ರು. ಆ ರೀತಿ ಇದೀಗ ರಾಜ್ಯದಲ್ಲಿ ಇಂತಹ ಘಟನೆ ನಡೆದಾಗ ಈಗ ಪ್ರಿಯಾಂಕಾ ಖರ್ಗೆ ಅವರು ಯಾವ ಸ್ಟೆಪ್ ಅನ್ನು ತಗೊಳ್ಬೇಕು? ನೋಡಿ,
ನಾವು ಹೇಳೋದು ಅಂದ್ರೆ ಅವ್ರು ಏನ್ ಹೇಳ್ತಾ ಇದ್ದಾರಂತೆ, ಇದು ಅಧಿಕಾರಿಗಳ ತಪ್ಪು, ನನ್ನ ನೋಡಿ, ನಾನು ಹಾಗಾದ್ರೆ ಮೇಲೆ ನೋಡಿ, ಆಗಿದ್ದಲ್ಲ, ಆದ್ರೆ ತಾವೇನ್ ಹೇಳ್ತಾ ಇದ್ದೀರಿ? ನನಗೆ ಅವಕಾಶ ಅಲ್ಲ, Yes, yes, yes. ನೋಡಿ, ಇವರೊಂದು ಮಾತಾಡಿ, ನಾನು ನಿಮ್ಗೆ ನೋಡಿ, ಮಾಧವ ಅವರಿಗೆ ಕೊಡ್ತೇನೆ ಅವಕಾಶ ನೋಡಿ, ಕೊಡ್ತೇನೆ. ಸ್ವಾಮಿ ನಾನು ಹೇಳೋದು ಇಷ್ಟೇ. ಅವಕಾಶ ಕೊಡ್ತೇನೆ. ನೋಡಿ, ನಾವು ನಮ್ಮ ಪಕ್ಷವನ್ನು ಸಮರ್ಥನೆ ಮಾಡೋ ಪ್ರಶ್ನೆ ಅಲ್ಲ ಇಲ್ಲಿ. ಸರಿ. ಇಲ್ಲಿ ಒಬ್ರು ಒಂದು ಯುವಕರು ಒಂದು Okay. ತಾನು ಪೊಲೀಸ್ ಆಗಬೇಕು ಅಥವಾ ಒಂದು ಡಾಕ್ಟರ್ ಆಗಬೇಕು ಅಥವಾ ಮತ್ತೊಂದು ರೀತಿಯಿಂದ ಬೇರೆ ಬೇರೆ Okay, ಕನಸು okay, ಇಟ್ಟುಕೊಂಡು ಹೇಳಿ. ಅದಕ್ಕೋಸ್ಕರ ಎಕ್ಸಾಮ್ ಬರುವಾಗ ಎಷ್ಟೇ ಸಮಯದಿಂದ ಪ್ರಯತ್ನದಲ್ಲಿ ಬರ್ತಾನೆ. ಸರಿ. ಆದ್ರೆ ಆಗ ಪ್ರಯತ್ನದಲ್ಲಿ ಬಂದಾಗ ಅಲ್ಲಿ 15% ಇವರು ಹೇಳಿದಾಗೆ 1,000 ಜನರಲ್ಲಿ 150 ಜನರಿಗೆ ಆದಂದ್ರೆ ಮೋರ್ ದೆನ್ 10% ಜನರಿಗೆ ಅಲ್ಲಿ ತೊಂದರೆ ಆಗಿದೆ ಅಂತ ಆಯ್ತು. ಓಕೆ, ಅದನ್ನು ನಾವು ಈಗ ಸಮರ್ಥನೆ ಮಾಡೋ ಪ್ರಶ್ನೆ ಇಲ್ಲ. Yes, ಸರಿ, ಸರಿ, ನೋಡಿ, ಸರಿ, ಯಾಕೆ ನಾನು ಅಂದ್ರೆ ಅದೇ ಹೇಳ್ತಾ ಇದ್ದೀನಿ, ಯಾವುದು ಅದು ಸಮರ್ಥನೆ ನೀಟೇ ಬೇಡ. ನೀಟೇ ಯೋಗೀಶ್ ಅಣ್ಣ, ಒಂದು ನೋಡಿ, ನಿಮಿಷ, ಒಂದು ನಿಮಿಷ, ಅಲ್ಲ, ಒಂದು ನೋಡಿ, ನಿಮಿಷ, ಅದೇ ಒಂದು ನಿಮಿಷ, ನಾವು ಒಂದು ಹೇಳಿದಂತೆ ನಿಮಿಷ, ನಾನು ನೋಡಿ, ಕೊಡ್ತೇನೆ, ನಾನು ಯೋಗೀಶ್ explain ಮಾಡ್ತೇನೆ. ನೋಡಿ, ಕೊಡ್ತೇನೆ, ಅದು ಕೊಡ್ತೇನೆ. ನೀಟ್ ಎಕ್ಸಾಮ್ ಆಗಿರ್ಬೋದು ಉದಯವರಿಗೆ ಕೊಡ್ತೇನೆ. ಅಥವಾ KPSC ಎಕ್ಸಾಮ್ಸ್ ಆಗಿರ್ಬೋದು ಅಥವಾ ಪೊಲೀಸ್ ಎಕ್ಸಾಮ್ ಆಗಿರ್ಬೋದು, ಯಾವುದೇ ಒಂದು ಎಕ್ಸಾಮ್ಸ್ಗೆ ತಯಾರಿ ಮಾಡುವ ಸಂದರ್ಭದಲ್ಲಿ ಇದು ಇವತ್ತಲ್ಲ, ನಾವು ಸ್ವಾತಂತ್ರ್ಯ ಸಿಕ್ಕಿ ಸುಮಾರು 70 ವರ್ಷ ಆಯ್ತು. ಇಂಥ ಎಕ್ಸಾಮ್ಸ್ ಗಳನ್ನ ಮಾಡಿಕೊಂಡು ಹಲವಾರು ವರ್ಷಗಳಿಂದ ಈ ಎಕ್ಸಾಮ್ ಅನ್ನು ಮಾಡ್ತಾ ಇದ್ದೇವೆ. ಸರಿ, ಸರಿ. ಒಂದೊಂದು ಎಕ್ಸಾಮ್ ಎವ್ರಿ ಇಯರ್ ಒಂದು ಎಕ್ಸಾಮ್ಸ್ ಅಲ್ಲಿ ಒಂದು ವರ್ಷದಿಂದ ಕೆಲವರಿಗೆ ಇನ್ನೊಂದು age bar ವರ್ಷ ಆಗ್ತದೆ. ನೋಡಿ, ಅಲ್ಲ, ಒಂದು ವರ್ಷ ಇನ್ನೊಂದು ವರ್ಷ ಆಗುವಾಗ Okay. ಅದ್ರ ನ್ಯೂನತೆಗಳನ್ನ ನಾವು ಸರಿ find out ಮಾಡ್ಕೊಂಡು ಮಾಡ್ಬೇಕು, ಸರಿ ಸರಿ ಮಾಡ್ಬೇಕು. ಮಾಡ್ಕೊಂಡು ಆಗ Okay. ಪ್ರತಿ ಸಲ ಸಹ ಒಂದು ವೇಳೆ ಈ ಒಂದು ಮಿಸ್ಟೇಕ್ ಆದಾಗ ನೆಕ್ಸ್ಟ್ ಟೈಮ್ ಅಲ್ಲಿ ಇಂಥ ಮಿಸ್ಟೇಕ್ ಬರದಾಗಿ ಅವ್ರು ಪ್ರಯತ್ನ ಮಾಡ್ಬೇಕು. ಸರಿ. ಅದಕ್ಕೋಸ್ಕರ ಒಂದು ಮಿಸ್ಟೇಕ್ ಆದ ಮೇಲೆ ನಾವು ಮಿಸ್ಟೇಕ್ ಆಗ್ಲಿಲ್ಲ ಅಂತ ಹೇಳ್ಬಾರ್ದು. ನಾವೆಂತ ಮಾಡ್ಬೇಕು, ಇಂಥ ಒಂದು ಘಟನೆ ನಡೆದಾಗ ಒಂದು ವಿದ್ಯಾರ್ಥಿಗಳಿಗೆ ಇಂಥ ಸಮಸ್ಯೆ ಆಯ್ತು, ಈಗ ಇನ್ ಕೇಸ್ ಪರವಾಗಿಲ್ಲ, ಒಂದು ವೇಳೆ ಡಿಲೇ ಆಯ್ತು ಅಂತ ಹೇಳಿದಾಗ Okay. ಯಾಕೆ ಇವರು ಕ್ವಶನ್ ಪೇಪರ್ ಡಿಲೇ ಮಾಡಿದ್ರು, ಓಕೆ, ಅದಕ್ಕೆ ತಯಾರಿಯನ್ನು ಮಾಡ್ಕೊಂಡು ಬರ್ಬೇಕಲ್ಲ. ಓಕೆ, ಅದಕ್ಕೋಸ್ಕರ ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಒಂದು ವೇಳೆ ಆಕ್ರೋಶ ಹೊತ್ತಿದಾಗ ಅದನ್ನ ಏನಾದ್ರೂ ಸರಿ ಮಾಡ್ಲಿಕ್ಕೆ ನೋಡ್ಬೇಕಲ್ಲದೆ ಲಾಠಿ ಚಾರ್ಜ್ ಮಾಡೋದು ತಪ್ಪು. ಓಕೆ, ಸರಿ. ಈಗ ನೋಡಿ ಮಾಧವ ಅವರೇ, ಈಗ ಓಕೆ, ನೋಡಿ ಓಕೆ, ಇವತ್ತು ಓಕೆ. ನೀಟ್ ಎಕ್ಸಾಮ್ ಸಂದರ್ಭದಲ್ಲಿ ಅದೇ ನಾನು, ಎಂತ ಹೇಳಿದ್ರು, ಹಾ. ಪ್ರಧಾನ್ ಅವರು ರಾಜೀನಾಮೆ ಕೊಡ್ಬೇಕು ಅಂತ ರಾಜೀನಾಮೆ ಹೇಳಿದ್ರು. yes. ಸ್ವಾಮಿ ಅದೇ ವಿಷಯದ ಬಂದಾಗ ಇಲ್ಲಿ ಸಂಬಂಧಪಟ್ಟ ಯಾರು ಹೋಮ್ ಮಿನಿಸ್ಟರ್ ಇದ್ದಾರಲ್ಲ ಅವ್ರು ಕೂಡ ರಾಜೀನಾಮೆ ಕೊಡ್ಲೇಬೇಕಲ್ಲ. ಅಲ್ಲಿದಾಗ ಇದೇ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಅಲ್ಲಿ ನೀಟ್ ಈ ವಿಷಯದಲ್ಲಿ ರಾಜೀನಾಮೆ ಕೊಡ್ಬೇಕು ಅಂತ ಇದೇ ಪ್ರಿಯಾಂಕ್ ಖರ್ಗೆ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದೇ ಅವರ ವಿಷಯ ಬಂದಾಗ ರಾಜೀನಾಮೆ ಇಲ್ಲ. ಎಸ್, ಮಾಧವ ಅವರೇ ನೋಡಿ, ತಮ್ಮ ಅಭಿಪ್ರಾಯ ಹೇಗೆ? ಸರ್, ಕೇಂದ್ರದಲ್ಲಿ ಯಾವ ಒಂದು ನಿಮಿಷ ರೀತಿಯ- ಸರ್, yes, ಇವರು yes, ಇವರು yes. ಹೇಳಿದ್ರು 125 ಮಕ್ಕಳು ಅಂತ ಹೇಳಿ. Okay, ಸರ್, okay. ನಾನು ಈಗಲೂ 10% ಹೇಳ್ತೇನೆ, above. 10% ಅಲ್ಲ, ಒಂದೇ ಒಂದು ಸರಿ. ಮಗುವಿಗೂ ಅನ್ಯಾಯ ಆಗಿದ್ರೆ Okay. ಅದು ಖಂಡಿತವಾಗಿ ತಪ್ಪೇ, ತಪ್ಪೇ, ಅದು ತಪ್ಪೇ. ತಪ್ಪೇ, ಹೌದು. ಖಂಡಿತವಾಗಿ. ಅದೇ. ಅದು ಅಲ್ಲ, ಅದನ್ನು ನಮ್ಮ ಯಾವ ವಿಚಾರದಲ್ಲಿ ಮತ್ತೆ ಈಗ ಇನ್ನೊಂದು ನಾನು ಹೇಳುದು. ಮತ್ತೆ ಇನ್ನೊಂದು- ಅಲ್ಲ, ಅಲ್ಲ, ಒಂದೇ ಅಲ್ಲ, ಮಾಧವ ಅವರೇ, ಇನ್ನೊಂದು ಹಾ. ವಿಚಾರ ಯೋಗೀಶ್ ಅನ್ನ ಹೇಳಿದ್ರು ಪರ್ಫೆಕ್ಟ್. ಅದು ಯಾಕಂತ ಹೇಳಿದ್ರೆ ನೋಡಿ, ನಾವು ಬಹುಶಃ ಆಡಳಿತದಲ್ಲಿದ್ದೇವೆ, Okay. ನಾಳೆ ಬಿಜೆಪಿ ಅವರು ಬರ್ಬೋದು, ನಾಳೆ ಸರಿ. JDS ಅವರು ನಾವು ಬರ್ಬೋದು. ಅದೇ ವಿಚಾರ ಇದು ಏನ್ ಗೊತ್ತಾ, ಮಾತಾಡ್ತಾ ಇದ್ದೀವಿ ಈಗ. ಇಲ್ಲಿ ಒಂದು ಏನಕ್ಕೆ ಒಂದು ಕಲೆಕ್ಟಿವ್ ಆದಂತಹ ಒಂದು ಜವಾಬ್ದಾರಿ. ಜವಾಬ್ದಾರಿಗಳು. Yes, ಅದು ನಾನು ಅದನ್ನೇ ಯಾರಾದ್ರೆ ಹೇಳ್ತಾ ಅಷ್ಟೇ, ಇದ್ದೇನೆ. ನಾವಾದ್ರೆ ಅಷ್ಟೇ, ಇವರಾದ್ರೆ ಅಷ್ಟೇ, Yes. ಇವರಾದ್ರೆ ಅಷ್ಟೇ. ಎಸ್, ಮಾಧವ ಅವರೇ, ನಾನು ಅದನ್ನೇ ಹೇಳ್ತಾ ಇದ್ದೇನೆ. ಕೇಂದ್ರಕ್ಕೆ ಬರುವಾಗ ಕಾಂಗ್ರೆಸ್ ಇದು ಒಂದು ನೀತಿ ಇರ್ತದೆ, ರಾಜ್ಯದಲ್ಲಿ ಆದಾಗ ಇನ್ನೊಂದು ನೀತಿ ಇರ್ತದೆ. ಇಲ್ಲಿ ಹೇಳ್ತಾ ಇದ್ದಾರೆ ಅಧಿಕಾರಿಗಳ ತಪ್ಪು ಅಂತ. ಕೇಂದ್ರದಲ್ಲಿ ಆದ್ರೆ ಸಚಿವರು ಹೊಣೆಗಾರಿಕೆಯನ್ನು ಹೊರಬೇಕು ಅಂತ. ಭಾರತ ದೇಶದ ಎಲ್ಲಾ ಕಡೆ ಆಗ್ತದೆ. ಸಂವಿಧಾನ ಬಂದ್ಬಿಟ್ಟು ಎಸ್, ಎಸ್, ಆ ಸಂವಿಧಾನಕ್ಕೆ ಗೌರವ ಕೊಡುವಂಥದ್ದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಅದು ನಮ್ಮ ಆದ್ಯ ಕರ್ತವ್ಯ. ಎಸ್, ಅದು ಕೇಂದ್ರ ಸರ್ಕಾರ ಇರಬಹುದು ಅಥವಾ ರಾಜ್ಯ ಸರ್ಕಾರ yes. ಇರಬಹುದು. Okay. ಜೊತೆ ಕೇಂದ್ರ ಸರ್ಕಾರದಲ್ಲಿ ನೀಟಿನ ಗೊಂದಲ ಇದು ಪ್ರಥಮ ಆಗಿರ್ತಕ್ಕಂಥದ್ದು. Okay. ದೇಶದ ಆ ಒಂದು ನೀಟಿನ ವ್ಯವಸ್ಥೆ ಯಾವತ್ತು ಬಂತು, ಎಸ್, ಆ ಬಂದಾಗಿಂದ ಮೊನ್ನೆ ಒಂದು ನೀಟಲ್ಲಿ ಸ್ವಲ್ಪ ಸಮಸ್ಯೆ ಆಯ್ತು. Okay. ಅದು ಖಂಡಿತವಾಗ್ಲೂ ನಾವು ಅದನ್ನು ಒಪ್ಕೊಂತೇವೆ. ಸ್ವಲ್ಪ ಎಲ್ಲ ಗೊಂದಲ ಅದನ್ನು ಆಗಿದೆ. ಸಮರ್ಥನೆ ಮಾಡಿಕೊಳ್ಳೋ ಪ್ರಶ್ನೆ ಇಲ್ಲ ಹೌದು. ಯಾರು ಸಹ. ಅದು ಯಾರು ಅಧಿಕಾರಿಗಳಿಂದ ಆಗಿದೆಯಾ ಅಥವಾ ರಾಜಕಾರಣಗಳಿಂದ ಆಗಿದೆಯಾ ಅಂತ ನಾವು ಅದನ್ನು ಇಲ್ಲಿ ಆದ್ರೆ ಉಲ್ಲೇಖ ಅದರ ಮಾಡ್ಲಿಕ್ಕೆ ಹೋಗುದಿಲ್ಲ. ಮುಖ್ಯಸ್ಥರು ಯಾರು ಅಂತಕ್ಕಂಥ ನೋಡಿ, Yes. ಈಗ ವಿಧಾನಸಭೆ ಇರ್ಬೋದು ಅಥವಾ ಇವತ್ತು ಸಂಸತ್ ಇರ್ಬೋದು. ಓಕೆ, ಈಗ ಮುತ್ತಿಗೆ ಹಾಕುವಂಥದ್ದು ಆ ರೀತಿ ನೋಡಿದಾಗ ನಾವು ಆ ವಿಡಿಯೋ ಕ್ಲಿಪ್ಪಿಂಗ್ಸ್ ಅಲ್ಲಿ ನೋಡಿದ್ದೀವಿ ನಾವು. ಇವತ್ತು ಆ ಕಾಕ್ರೋಚು ಜನತಾ ಪಾರ್ಟಿ ಇರ್ಬೋದು ಅಥವಾ ಕಾಂಗ್ರೆಸ್ ಇರ್ಬೋದು ಅಥವಾ ಕೇಜ್ರಿವಾಲ್ ಇರ್ಬೋದು, ಓಕೆ, ಅಲ್ಲಿ ನೀಟಿನ ವಿದ್ಯಾರ್ಥಿಗಳು ಜಾಸ್ತಿ ಜನ ಇರಲಿಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಇವತ್ತು ಇದು ಆ ಕೇಸನ್ನು ವಾಪಸ್ ತಗೋಬೇಕಾದ್ರೆ ನೀವು ನೀಟಿಗೆ ಬರೆದಂಥ ಎಕ್ಸಾಮಿನ ಒಂದು ಆ ಕಾರ್ಡ್ ಅನ್ನು ನೀವು ತೋರಿಸಿ ನಿಮ್ಮ ಕೇಸನ್ನು, ಅದು ಕರೆಕ್ಟ್ ಆಗಿದೆ. ಸರಿ. ಅದು ಮಾಡಿದಾಗ ಬಹುಶಃ ಅಲ್ಲಿ ಯಾವುದೋ ಒಂದು ಪಿತೂರಿ ಆಗಿರ್ತಕ್ಕಂಥ ನಮಗೆ ಎದ್ದು ಬಂತು. ಅದು ಏನೇ ಇರಲಿ, ಅದನ್ನು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ರಾಹುಲ್ ಗಾಂಧಿ ಅವರು ನೀವು ನೋಡಿರ್ಬೇಕು. ನಾವು ಎಲ್ಲೇ ಬರಬೇಕಾದ್ರೂ ಒಂದು ಡ್ರೆಸ್ ಕೋಡ್ ಅಂತ ಇರ್ತದೆ. ಯಾರಿಗೆ ಇರ್ಬೋದು, ನೀ ಇರ್ಬೋದು, ನಾವಿರ್ಬೋದು, ಅಥವಾ ವಿಧಾನ ಪರಿಷತ್ ಸದಸ್ಯರು ಇರ್ಬೋದು, ಸಂಸತ್ತಿನ ಸದಸ್ಯರು ಇರ್ಬೋದು, ಯಾರೇ ಇರ್ಬೋದು. ಒಂದು ಸಂಸತ್ತಿಗೆ ಗೌರವ ಇದೆ. ಅದನ್ನು ಒಂದು ದೇವಸ್ಥಾನ ಅಂತ ನಾವು ಕರಿತೀವಿ. ರಾಹುಲ್ ಗಾಂಧಿ ಅವರು ಇದಕ್ಕೆ ಸಂಸತ್ತಿಗೆ ಬರೋದು ಯಾವ್ದು ಪ್ಯಾಂಟ್ ಮತ್ತೊಂದು ಬನಿಯನ್ ಹಾಕೊಂಡು ಬರ್ತಾರೆ. ಇದನ್ನೆಲ್ಲ ಯಾರು ಕೂಡ ಅವರು ಕೇಳುದಿಲ್ಲ, ಬಿಡಿ, ಅದು ಅವರ ಆಚಾರ ವಿಚಾರ. ಆದರೆ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ
ಸಮರ್ಥವಾಗಿ ಸಂಸತ್ತಿನಲ್ಲಿ ವಿರೋಧ ಪಕ್ಷವನ್ನ ಸರಿಯಾಗಿ ಆಡಳಿತ ಖಂಡಿತ ಮಾಡೋದಿಲ್ಲ. ಅದು ಕಾಕ್ರೋಚ್ ಪಾರ್ಟಿಯವರು ಎದ್ರು ಅಂತ ಇವರು ಕೂಡ ಎದ್ರು, ಅದು ಏನೇ ಇರಲಿ. ಆದ್ರೆ ಅದಕ್ಕೆ ಬೇಕಾದ ಇನ್ನು ಮುಂದೆ ಯಾವ ರೀತಿಯ ತೊಂದರೆಗಳು ಆಗಬಾರ್ದಂತ ಹೇಳ್ಬಿಟ್ಟು ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅದಕ್ಕೆ ಬೇಕಾದಂತ ಎಲ್ಲ ಸಾಧಕ ಬಾಧಕವನ್ನು ನೋಡಿಕೊಂಡು ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಅದಕ್ಕೆ ಬೇಕಾದಂತ ಆ ಕಮಿಟಿಯನ್ನು ಕೂಡ ಮಾಡಿರ್ತಾರೆ. ಇವತ್ತು ರಾಜ್ಯ ಸರ್ಕಾರಕ್ಕೆ ಬಂದಾಗ ಇವತ್ತು ರಾಜ್ಯ ಸರ್ಕಾರದ ಒಟ್ಟಾರೆಯಾಗಿ ಇವಾಗ ಏನಾಗಿದೆ ಅಂದರೆ ಒಂದು ಗೊಂದಲದ ರೀತಿಯಲ್ಲಿದೆ. ಇವತ್ತು ಹೋಮ್ ಮಿನಿಸ್ಟ್ರಿ ಇರ್ಬೋದು ಅಥವಾ ರೆವಿನ್ಯೂ ಮಿನಿಸ್ಟ್ರಿ ಇರ್ಬೋದು ಅಥವಾ ಮುಖ್ಯಮಂತ್ರಿ ಇರ್ಬೋದು, ಅವರು ಕೊಡುವಂಥ ಒಂದು ಸ್ಟೇಟ್ಮೆಂಟ್ಗಳು ಅಥವಾ ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ವಿಚಾರಗಳು ಇವತ್ತು ನೀವು ಒಂದು ಕೇಳ್ತೇನೆ, 2 ತಿಂಗಳಲ್ಲಿ ಇವ್ರು ಹೇಳ್ತಾರಲ್ಲ ಎಲ್ಲ ಕೆಲಸವನ್ನು ಮಾಡ್ತಾ ಇರೋದು ಯಾವ ರೀತಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ. ಇವತ್ತು ಇಡೀ ನಮ್ಮ ಬೆಳಗಾಮಕ್ಕೆ ಮಳೆ ಬರ್ತಾ ಇಲ್ಲ, ಬರದ ವಾತಾವರಣ ಸೃಷ್ಟಿಯಾಗಿದೆ. ನಮ್ಮ ಪ್ರತಿ ರಾಜ್ಯದ ಪ್ರತಿ ತಾಲೂಕಲ್ಲಿ ಕೂಡ ಇವತ್ತು ಮಳೆ ಬರದೆ ರೈತರಿಗೆ ಇವತ್ತು ಬಹಳಷ್ಟು ತೊಂದರೆ ಆಗುವಂತ ಒಂದು ಸಂದರ್ಭದಲ್ಲಿ ಇವರ ಪಾತ್ರ ಏನು? ಇವರು ಏನು ಮಾಡ್ತಾ ಇದ್ದಾರೆ? ಮುಖ್ಯಮಂತ್ರಿ ಅವರು ಇವತ್ತು ಕೂಡ ಡೆಲ್ಲಿಯಿಂದ ಸುರ್ಜೆ ಅವರು ಬಂದಿದ್ದಾರೆ, ಅವ್ರ ಜೊತೆ ಮೀಟಿಂಗ್ ಮಾಡೋದು ಬಿಟ್ರೆ ರಾಜ್ಯದ ಜನರ ಬಗ್ಗೆ ಇವರಿಗೆ ಏನು ಚಿಂತನೆ ಇದೆ? ಉದಯ್ ಅವರೇ, ಸರ್ ಮುಂದುವರಿಸ್ತಾನೆ. ಉದಯ್ ಅವರೇ, ಇದೀಗ ರಾಜ್ಯದಲ್ಲಿ DK ಶಿವಕುಮಾರ್ ಅವರಿಗೆ ಸಮರ್ಥವಾಗಿ ಆಡಳಿತ ನಡೆಸಲಿಕ್ಕೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವರು ಮತ್ತು ಅವರ ಬೆಂಬಲಿಗರು, ಅವರ ಸಚಿವರ ಆಕಾಂಕ್ಷಿ ಬೆಂಬಲಿಗರು ಎಲ್ಲೋ ಅಡೆತಡೆ ಮಾಡ್ತಾ ಇದ್ದಾರೆ. ಹಾಗಾಗಿ ಸುಗಮವಾಗಿ ಅವರಿಗೆ ಏನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಅಧಿಕಾರವನ್ನ ನಡೆಸಲಿಕ್ಕೆ ಆಗ್ತಾ ಇಲ್ಲ, ಜನರ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಲಿಕ್ಕೆ ಆಗ್ತಾ ಇಲ್ಲ ಅನ್ನತಕ್ಕಂಥ ಒಂದು ಆರೋಪ ವಿಪಕ್ಷದಿಂದ ಬರ್ತಾ ಇದೆ. ಒಂದು ನಿಮಿಷ